ನ್ಯಾಯಾಲಯದ ಆದೇಶದಂತೆ ಬಂಟ್ವಾಳ ಪುರಸಭೆಯ ಕಸವನ್ನ ಸಜಿಪನಡು ಗ್ರಾಮದ ಕಂಚಿನಡ್ಕ ಪದವಿನಲ್ಲಿಯೇ ವಿಲೇವಾರಿ ಮಾಡಬೇಕು. ಈ ಸಂಬಂಧ ಒಣಕಸ ಸಾಗಾಟಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಅಂತ ಮಂಗಳೂರು ಸಹಾಯಕ ಆಯುಕ್ತರು ನೀಡಿದ ಆದೇಶಕ್ಕೂ ಬೆಲೆ ನೀಡದೆ ಕಂಚಿನಡ್ಕ ಪದವಿನಲ್ಲಿ ಸ್ಥಳೀಯರು ಸೋಮವಾರ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದರು. ಪುರಸಭೆಯ ಕಸದ ವಾಹನವನ್ನು ತಡೆಯಲು ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು ಕಾದು ಕುಳಿತಿದ್ದು, ಅದು ಬಾರದೇ ಇದ್ದಾಗ ನಿರಾಸೆಯಿಂದ ಹಿಂತಿರುಗಬೇಕಾಯಿತು. ಶನಿವಾರ ಪುರಸಭೆಯಲ್ಲಿ ಕರೆದ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರ ಸಭೆಯಲ್ಲಿ ಸುದೀರ್ಘ ಕಾಲ ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ಕಂಚಿನಡ್ಕ ಪದವಿನಲ್ಲಿ ಮಾರ್ಚ್ 15ರಿಂದಲೇ ಒಣಕಸ ವಿಲೇವಾರಿ ಮಾಡಬೇಕು, ಅಡ್ಡಿಪಡಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆದೇಶಿಸಿದ್ದ ಸಹಾಯಕ ಆಯುಕ್ತರು ಬಾಕಿ ಉಳಿದಿರುವ ಕೆಲಸವನ್ನು ಆರಂಭಿಸಬೇಕು, ಸ್ಥಳೀಯರ ಬೇಡಿಕೆಯನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಈಡೇರಿಸಬೇಕು ಅಂತ ಸ್ಪಷ್ಟ ನಿರ್ದೇಶನ ನೀಡಿದರು. ಆದರೂ ಸೋಮವಾರ ಕಸದ ಲಾರಿ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಬರಲಿದೆ ಅಂತ ಮನಗಂಡ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷ ಮತ್ತಿತರರು ಸ್ಥಳೀಯ ಪ್ರಮುಖರು ಮಹಿಳೆಯರನ್ನ ಹಾಗೂ ಮಕ್ಕಳನ್ನ ಸಂಘಟಿಸಿ ತ್ಯಾಜ್ಯ ಸಂಸ್ಕರಣಾ ಘಟಕದ ಬಾಗಿಲು ಬಳಿ ಪ್ರತಿಭಟನೆಗೆ ಸಜ್ಜಾಗಿ ಕಸದ ಲಾರಿಯನ್ನ ಕಾದು ನಿಂತಿದ್ರು. ಆದರೆ ಕಾರಣಾಂತರಗಳಿಂದ ಕಸದ ಲಾರಿ ಬಾರದೇ ಇದ್ದರಿಂದ ಬಿಸಿಲಿನಲ್ಲಿ ಕಾದ ಪ್ರತಿಭಟನಾಕಾರರು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ವಾಪಸ್ ಆಗಬೇಕಾಯಿತು. ನಿರ್ಮಾಣಗೊಳ್ತಾ ಇರುವ ಕಸದ ಡಂಪಿಂಗ್ ಯಾರ್ಡ್ ಅಲ್ಲ, ಬದಲಾಗಿ ಸಂಸ್ಕರಣಾ ಘಟಕ. ಇಲ್ಲಿ ಒಣ ಕಸವನ್ನ ಮಾತ್ರ ವಿಲೇವಾರಿ ಮಾಡಲಾಗ್ತಾ ಇದೆ. ಹಸಿ ಕಸವನ್ನ ಪುರಸಭೆಯ ಹಿಂಭಾಗದಲ್ಲೇ ಗೊಬ್ಬರವಾಗಿ ಪರಿವರ್ತಿಸಲಾಗ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಕಂಚಿನಡ್ಕ ತ್ಯಾಜ್ಯ ಸಂಸ್ಕರಣಾ ಘಟಕದ ವಿವಾದ ನಡೀತಾ ಇದ್ದು, ಪುರಸಭೆ ಹಾಗೂ ಸಜಿಪನಡು ಪಂಚಾಯಿತಿ ನಡುವೆ ಮುಸುಕಿನ ಗುದ್ದಾಟಕ್ಕೆ ವೇದಿಕೆ ಮಾಡುವ ಬದಲು ಜಿಲ್ಲಾಡಳಿತ ತಕ್ಷಣ ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕು ಎನ್ನುವ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಈ ನೂತಿನ ಐಂಬ ಅವತ್ತೋಲು ಪರ್ಯಾಯ ವ್ಯವಸ್ಥೆ ಹಾಕಿರೋದು ನಂಗೆ ಅವಕಾಶ ನಿಮಗೆಲ್ಲ ಪಾವತಿಂಗಿಲ್ಲ ಹಂಗೆ ಚೊಲ್ಲಿ ಅಂತ ನುಪ್ಪು ಪಾವತಿಗೆ ನಂಗೆ ವ್ಯವಸ್ಥೆ ಹಾಕಿದ್ದ ಚೊಂದಿರಾರು ಅದಕ್ಕೆ ನಂಗೆ ಹೋಗೋ ಸಾಕಿಲ್ಲ 150 ಅವತ್ತಿಗೆ ವ್ಯವಸ್ಥೆ ಹಾಕಿದ್ದ ನಂಗೆ ಡಿಮ್ಯಾಂಡ್ ಇಡ್ರ ಇಪ್ಪ ನಂಗೆ ಇನ್ನೆಲ್ಲ MLA ಮುಂದಿರ ಇಪ್ಪ ನಂಗೆ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಇಪ್ಪ ಮುಂದಿತ್ತು ಅನೇಟ್ ಇಕ್ಕೊಂಬತ್ತು ನಿಂಗೆ ಇದರ ಹೋರಾಟಕ್ಕೆ ನೀವು ಎದುರು ನಿಕ್ಕೋರು ಜೊತೆಲಿ ನಿಮಗೆ ಟೈಮ್ ಚೊನ್ನೆ ಸಾತಿಗೆ ಮಾತಾಡ್ಬೋದು.